ನಮಗಾದರ ಆತ್ಮದ ಪೋಷಣೆ ಮಾಡುತ್ತಾ ಉಳಿತಗೊಳಿಸಿದೆ ಜೀವನ. ದಿವ್ಯ ಸನ್ನಿಧಿಗೆ ನಿನ್ನ ಬಂದಿದೆವು, ಸ್ಮರಿಸುತ್ತ ನಿನ್ನ ಅಪಾರ ಕೊಡುಗೆ. ಧನ್ಯರಾಗಿ ಸ್ತುತಿ ಗೀತೆ ಹಾಡುವೆವು, ಇಸುದಿನ ಹರಸೆಂದು ಬೇಡುವೆವು. ಪಿತನೇ ನಾವು ಬೇಡುವೆವು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾಪಾರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಬಾಲ ಯೇಸುವಿನ ಈ ಪವಿತ್ರ ದೇವಾಲಯಕ್ಕೆ ಹಲವು ಆಶೆ ಆಕಾಂಕ್ಷೆಗಳನ್ನು, ಹಲವು ಕನಸುಗಳನ್ನು ಹೊತ್ತು, ಹಲವು ಬೇಡಿಕೆಗಳನ್ನು ನಮ್ಮ ತಲೆಯಲ್ಲೂ ನಮ್ಮ ಹೃದಯದಲ್ಲೂ ಇಟ್ಟುಕೊಂಡು ಇಲ್ಲಿಗೆ ಬಂದು ಸೇರಿದ್ದೇವೆ. ಈ ಶುಭ ಗಳಿಗೆಯಲ್ಲಿ ನಮ್ಮನ್ನೇ ಬಾಲಕ ಯೇಸುವಿನ ಪಾದಕ್ಕೆ ನಮ್ಮನ್ನು ಸಮರ್ಪಿಸೋಣ. ಒಂದು ಕ್ಷಣ ಕಾಲ ಮೌನವಾಗಿದ್ದು ಈ ಪವಿತ್ರ ಬಲಿಪೂಜೆಯ ಸಂಪೂರ್ಣ ಫಲವನ್ನು ಪಡೆಯಲು ದೇವರಿಂದಲೂ ನಮ್ಮ ಸಹೋದರ ಸಹೋದರಿಂದಲೂ ಕ್ಷಮೆಯನ್ನು ಬೇಡೋಣ ಮೌನವಾಗಿ. ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಸ್ವಾಮಿ ದಯೆ ತೋರಿ, ಸ್ವಾಮಿ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಸ್ವಾಮಿ ದಯೆ ತೋರಿ, ಸ್ವಾಮಿ ದಯೆ ತೋರಿ. ದೇವಗೆ ಮಹಿಮೆ ಮಹೋನ್ನತದಿ, ಭುವಿಯಲ್ಲಿ ಸುಮನ ಜನಗೆ ಶಾಂತಿ. ದೇವಗೆ ಮಹಿಮೆ ಮಹೋನ್ನತದಿ, ಭುವಿಯಲ್ಲಿ ಸುಮನ ಜನಗೆ ಶಾಂತಿ. ಕರ್ತನು ನಮ್ಮಯ ದೇವನು ನೀ, ಪರಲೋಕದ ನಿಜ ಒಡೆಯನು ನೀ, ಸರ್ವ ಸಮರ್ಥ ಪಿತನು ನೀ. ಆರಾಧಿಸುವೆವು ನಿನ್ನನ್ನು, ನಿನ್ನುಪಕಾರವ ಸ್ಮರಿಸುವೆವು, ನಿನ್ನ ಮಹಿಮೆಯನ್ನು ಹೊಗಳುವೆವು. ಕರ್ತನೇ ಯೇಸು ಕ್ರಿಸ್ತನೇ, ಪರಮ ಪಿತನ ನಿಕಟನಯಾನೆ. ದೇವಗೆ ಮಹಿಮೆ ಮಹೋನ್ನತದಿ, ಭುವಿಯಲ್ಲಿ ಸುಮನ
ಪಾಪ ಪರಿಹರಿಪನೆ, ತಂದೆಯ ಬಲಬದಿ ಕುಳಿತಿಹನೆ. ಲಾಲಿಸು ನೀ ಕರುಣಾಕರನೇ, ನೀನೇ ಓರ್ವನು ವಾಮನನು, ನೀನೇ ಓರ್ವನು ಅಧಿಪತಿಯು, ಓರ್ವನು ನೀನು ಮಹೋನ್ನತನು. ಪರಮ ಪಿತನೆ ನಿನ್ನ ಮಹಿಮೆಯೊಳು, ಪಾವನ ಆತ್ಮನೊಡನೆ ಸತತ ದೇವಸುತನಿಗೆ ಮಹಿಮೆ ಸದಾ. ತ್ರೈಕ ದೇವಗೆ ನಾವು ನಿರುತ ಹೊಗಳುತ್ತ ಹಾಡುವೆವು ಅನವರತ. ದೇವಗೆ ಮಹಿಮೆ ಮಹೋನ್ನತದಿ, ಭುವಿಯಲ್ಲಿ ಸುಮನ ಜನಕ್ಕೆ ಶಾಂತಿ. ದೇವಗೆ ಮಹಿಮೆ ಮಹೋನ್ನತದಿ, ಭುವಿಯಲ್ಲಿ ಸುಮನ ಜನಕ್ಕೆ ಶಾಂತಿ. ಪ್ರಾರ್ಥಿಸೋಣ. ಪ್ರಿಯರೇ, ಹಲವು ಬೇಸರ, ಚಿಂತೆ, ನೋವುಗಳನ್ನು ತೆಗೆದುಕೊಂಡು ನಾವು ಪ್ರಭು ಯೇಸು ಕ್ರಿಸ್ತರ ಸನ್ನಿಧಿಗೆ ಬಂದಿದ್ದೇವೆ. ನಮ್ಮನ್ನು ಸ್ವಸ್ಥಪಡಿಸು ಅಂತ ಹೇಳಿ ಪ್ರಾರ್ಥಿಸುವ. ದೇವರೇ, ಮಾನವ ಯಾತನೆಯ ಮೌಲ್ಯವನ್ನು ತೋರಿಸಲು ನಿಮ್ಮ ಏಕೈಕ ಪುತ್ರರು ನಮ್ಮ ಬಲಹೀನತೆಗಳನ್ನು ಅನುಭವಿಸುವಂತೆ ಇಚ್ಛಿಸಿದ್ದೀರಿ. ಅಸ್ವಸ್ಥರಾಗಿರುವ ನಮ್ಮ ಸಹೋದರ ಸಹೋದರಿಯರ ಪರವಾಗಿ ನಾವು ಮಾಡುತ್ತಿರುವ ಪ್ರಾರ್ಥನೆಗಳನ್ನು ಕರುಣೆಯಿಂದ ಆಲಿಸಿ, ನೋವಿನಿಂದಲೂ ಸಂಕಟದಿಂದಲೂ ಇನ್ನಿತರ ದುಃಖಗಳಿಂದಲೂ ನೊಂದಿರುವರೆಲ್ಲರೂ ಭಾಗ್ಯವಂತರೆಂದು ಘೋಷಿತರಾದಮಲ್ಲದೆ ತಾವು ಆಯ್ಕೆಯಾದವರೆಂದು ಮನಗಾಣಲಿ. ಅಂತೆಯೇ ಲೋಕ ರಕ್ಷಣೆಗಾಗಿ ಯಾತನೆಯನ್ನು ಅನುಭವಿಸಿದ ಕ್ರಿಸ್ತರೊಂದಿಗೆ ತಾವು ಐಕ್ಯವಾಗಿರುವೆಂದು ಅರಿತುಕೊಳ್ಳಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ವಿಮೋಚನಾ ಕಾಂಡದಿಂದ ವಾಚನ. ಫರೋಹನು ಸಮೀಪಿಸುತ್ತಿರುವುದನ್ನು ಇಸ್ರಾಯೇಲರು ಕಣ್ಣೆತ್ತಿ ನೋಡಿದರು. ತಮ್ಮನ್ನು ಬೆನ್ನಟ್ಟಿ ಬಂದಿದ್ದ ಈಜಿಪ್ಟಿನವರನ್ನು ಕಂಡು ಬಹಳವಾಗಿ ಭಯಪಟ್ಟು ಸರ್ವೇಶ್ವರನಿಗೆ ಮೊರೆಯಿಟ್ಟರು. ಮೋಶೆ ಅವರು ಈಜಿಪ್ಟಿನಲ್ಲಿ ಸಮಾಧಿಗಳಿಲ್ಲವೆಂದು, ಮರುಭೂಮಿಯಲ್ಲಿ ಸಾಯಲಿ ಎಂದು ನಮ್ಮನ್ನು ಇಲ್ಲಿಗೆ ಕರೆದು ತಂದಿರೋ, ಈಜಿಪ್ಟಿನಿಂದ ಕರೆದುಕೊಂಡು ಬಂದು ನಮಗೆ ಹೀಗೆ ಮಾಡಿದ್ದೇಕೆ? ನಾವು ಈಜಿಪ್ಟಿನಲ್ಲಿರುವಾಗಲೇ ನಮ್ಮ ಗೊಡವೆಗೆ ಬರಬೇಡಿ. ನಾವು ಈಜಿಪ್ಟಿನವರಿಗೆ ಗುಲಾಮರಾಗಿಯೇ ಇರುತ್ತೇವೆ ಎಂದು ನಿಮಗೆ ನಾವು ಹೇಳಿಲ್ಲವೇ? ನಾವು ಈ ಮರುಭೂಮಿಯಲ್ಲಿ ಸಾಯುವುದಕ್ಕಿಂತ ಈಜಿಪ್ಟಿನವರೆಗೆ ಗುಲಾಮರಾಗಿರುವುದೇ ಮೇಲಲ್ಲವೇ ಎಂದು ದೂರಿದರು. ಅದಕ್ಕೆ ಮೋಶೆ ಆ ಜನರಿಗೆ, ಅಂಜಬೇಡಿ, ಸುಮ್ಮನಿರಿ. ಈ ದಿನ ಸರ್ವೇಶ್ವರ ನಿಮ್ಮನ್ನು ಹೇಗೆ ರಕ್ಷಿಸುತ್ತಾರೆಂದು ನೋಡಿ. ಈ ದಿನ ನೀವು ನೋಡುವ ಈಜಿಪ್ಟಿನವರನ್ನು ಇನ್ನೆಂದಿಗೂ ನೋಡುವುದಿಲ್ಲ. ಸರ್ವೇಶ್ವರ ಸ್ವಾಮಿಯೇ ನಿಮ್ಮ ಪರವಾಗಿ ಯುದ್ಧ ಮಾಡುವರು. ನೀವು ನೆಮ್ಮದಿಯಿಂದಿರಿ ಎಂದು ಹೇಳಿದರು. ಆಗ ಸರ್ವೇಶ್ವರ, ನೀನೇಕೆ ನನಗೆ ಮೊರೆ ಇಡುತ್ತಿರುವೆ? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಬಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯೆ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ದೇವರ ವಾಕ್ಯವಿದು. ಕೃತಜ್ಞತೆ ಸಲ್ಲಲಿ.
ಕೊಂಡಾಡುವೆ ನಿನ್ನ ಮಹಿಮೆ ಕೊಂಡಾಡುವೆ ನಿನ್ನಲ್ಲಿ ಸರ್ವೇಶ್ವರ ನಾ ಹರ್ಷಿಸುವೆ ನಿನ್ನ ಶಕ್ತಿ ಮಹಿಮೆ ನಾ ಕೊಂಡಾಡುವೆ ನಿನ್ನ ಮಹಿಮೆ ಕೊಂಡಾಡುವೆ ನಿನ್ನ ದೃಢ ಪ್ರೀತಿಯಲಿ ನಾ ನಂಬಿರುವೆ ನಿನ್ನ ರಕ್ಷಣೆ ಎನಗೆ ಲಭಿಸಿದ್ದಕ್ಕಾಗಿ ಆನಂದಿಸುವೆ ಪ್ರಭು ಆನಂದಿಸುವೆ ನಿನ್ನಲ್ಲಿ ಸರ್ವೇಶ್ವರ ನಾ ಹರ್ಷಿಸುವೆ ನಿನ್ನ ಶಕ್ತಿ ಮಹಿಮೆ ನಾ ಕೊಂಡಾಡುವೆ ನಿನ್ನ ಮಹಿಮೆ ಕೊಂಡಾಡುವೆ ನಿನ್ನ ಸರ್ವ ವರಗಳಿಗಾಗಿ ನಾ ಸ್ತುತಿಸುವೆ ನಿನ್ನ ಮಹಿಮೆಯ ಗೀತೆ ಎಂದೆಂದು ಹಾಡಿ ನಿನ್ನ ಹರಸುವೆ ಪ್ರಭು ನಾ ಹರಸುವೆ ನಿನ್ನಲ್ಲಿ ಸರ್ವೇಶ್ವರ ನಾ ಹರ್ಷಿಸುವೆ ನಿನ್ನ ಶಕ್ತಿ ಮಹಿಮೆ ನಾ ಕೊಂಡಾಡುವೆ ನಿನ್ನ ಮಹಿಮೆ ಕೊಂಡಾಡುವೆ ನಿನ್ನಲ್ಲಿ ಸರ್ವೇಶ್ವರ ನಾ ಹರ್ಷಿಸುವೆ ನಿನ್ನ ಶಕ್ತಿ ಮಹಿಮೆ ನಾ ಕೊಂಡಾಡುವೆ ನಿನ್ನ ಮಹಿಮೆ ಕೊಂಡಾಡುವೆ ಕ್ರಿಸ್ತರ ಪ್ರೀತಿಯ ಅರಿಯುವ ಪ್ರೀತಿಯ ಬಾಳನ್ನು ಬಾಳುವ ಪ್ರೀತಿಯ ಸಂದೇಶ ಸಾರುವ ನಮ್ಮಂತೆ ಪರರನ್ನು ಪ್ರೀತಿಸುವ ಅಲ್ಲೇಲೂಯಾ ಅಲ್ಲೇಲೂಯಾ ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆಯಾಗಲಿ.
ಲೂಕನ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 38ರಿಂದ 42ರವರೆಗೆ. ಯೇಸು ಸ್ವಾಮಿ ತಮ್ಮ ಶಿಷ್ಯರೊಡನೆ ಪ್ರಯಾಣ ಮುಂದುವರಿಸಿ ಒಂದು ಹಳ್ಳಿಗೆ ಬಂದರು. ಅಲ್ಲಿ ಮಾರ್ತಳೆಂಬ ಮಹಿಳೆ ಅವರನ್ನು ತಮ್ಮ ಮನೆಗೆ ಆಮಂತ್ರಿಸಿದಳು. ಆಕೆಗೆ ಮರಿಯಳೆಂಬ ಸೋದರಿ ಇದ್ದಳು. ಈಕೆ ಪ್ರಭುವಿನ ಪಾದ ತಳದಲ್ಲಿ ಕುಳಿತುಕೊಂಡು ಅವರ ಬೋಧನೆಯನ್ನು ಆಲಿಸುತ್ತಿದ್ದಳು. ಮಾರ್ತಳಾದರೋ ಅತಿಥಿ ಸತ್ಕಾರದ ಗಡಿಬಿಡಿಯಲ್ಲಿ ಇದ್ದಳು. ಅವಳು ಬಂದು, ಪ್ರಭು, ನನ್ನ ಸೋದರಿ ಈ ಕೆಲಸವನ್ನೆಲ್ಲ ನನ್ನೊಬ್ಬಳಿಗೇ ಬಿಟ್ಟಿದ್ದಾಳೆ. ನೀವಿದನ್ನು ಗಮನಿಸಬಾರದೆ? ನನಗೆ ಸಹಾಯ ಮಾಡುವಂತೆ ಅವಳಿಗೆ ಹೇಳಿ ಎಂದಳು. ಯೇಸು ಆಕೆಗೆ ಪ್ರತ್ಯುತ್ತರವಾಗಿ, ಮಾರ್ತಾ ಮಾರ್ತಾ, ನೀನು ಅನಾವಶ್ಯ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ. ಆದರೆ ಅಗತ್ಯವಾದುದು ಒಂದೇ. ಮರಿಯಳು ಉತ್ತಮವಾದುದನ್ನೇ ಆರಿಸಿಕೊಂಡಿದ್ದಾಳೆ. ಅದನ್ನು ಆಕೆಯಿಂದ ಕಸಿದುಕೊಳ್ಳಲಾಗದು ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ದೇವರೇ, ನೀವೊಬ್ಬರೇ ನನಗೆ ಸಾಕು. ಪ್ರಭು ಯೇಸು ಕ್ರಿಸ್ತರೇ, ನೀವೊಬ್ಬರೇ ನನಗೆ ಸಾಕು. ಪವಿತ್ರಾತ್ಮರೇ, ನೀವೇ ನನಗೆ ಸಾಕು. ಇದುವೇ ಇವತ್ತಿನ ಈ ಹಬ್ಬದ ಸಂದರ್ಭದಲ್ಲಿ ಕೊಡುವಂತ ಸಂದೇಶ, ಶುಭ ಸಂದೇಶ. ದೇವರೊಬ್ಬರೇ ಸಾಕು. ಸಾಧಾರಣ 13 ವರ್ಷ ವಿಯೆಟ್ನಾಂ ದೇಶದಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆ ಇರುವಾಗ ನೆಲಮಾಳಿಗೆಯ ಜೈಲಿನಲ್ಲಿ ಇಟ್ಟಂತಹ ಅಂದಿನ ಆರ್ಚ್ ಬಿಷಪ್ ರವರು, ಹೆಸರು ಸ್ವಲ್ಪ ಉದ್ದ ಉಂಟು, ಆರ್ಚ್ ಬಿಷಪ್ ಫ್ರಾನ್ಸಿಸ್ ಝೇವಿಯರ್ ನಯನ್ ವಾನ್ ತುವಾಮ್, ಅವರು ಹೇಳುವ ಪ್ರಕಾರ ಅವರ ಜೀವನ ಚರಿತ್ರೆಯನ್ನು, ಆ ನೆಲಮಾಳಿಗೆಯಲ್ಲಿ ಅವರಿಗೆ ಸಣ್ಣ ಒಂದು ಕಿಟಕಿ ಮಾತ್ರ ಇತ್ತಂತೆ, ಸ್ವಲ್ಪ ಬೆಳಕು ಬರಲಿಕ್ಕೆ. ಅಲ್ಲಿ 13 ವರ್ಷಗಳ ಕಾಲ ಏನೋ ಮದ್ದು ಅಂತ ಹೇಳಿ ಒಂದು ಸಣ್ಣ ಒಂದು ಬಾಟ್ಲಿಯಲ್ಲಿ ದ್ರಾಕ್ಷಾರಸವನ್ನು ಒಳಗೆ ಹೇಗೋ ಕೊಂಡು ಹೋಗಿದ್ದರು. 1-2 ಡ್ರಾಪ್ಸ್ ಮಾತ್ರ ಹನಿಗಳನ್ನು ಕೈಯಲ್ಲಿ ಹಾಕಿಬಿಟ್ಟು ಒಣಗಿದ ರೊಟ್ಟಿಯನ್ನು ತೆಗೆದುಕೊಂಡು ಅವರು ಪರಮ ಪ್ರಸಾದದ ಆಚರಣೆಯನ್ನು ಮಾಡುತ್ತಾ ಪ್ರಭು ಯೇಸು ಕ್ರಿಸ್ತರ ದೇವರ ಆ ಅನುಭವವನ್ನು ಪಡೆದು ಅವರು ಹೇಳುತ್ತಾ ಇದ್ದಾರೆ, ಆ ಸುದೀರ್ಘ 13 ವರ್ಷಗಳಲ್ಲಿ ನಾನು ದೇವರಿಂದ ತ್ಯಜಿಸಲ್ಪಟ್ಟವನು ಅಥವಾ ಒಂದು ಜೈಲಲ್ಲಿ ಇದ್ದೇನೆ ಅಂತೇಳಿ ನನಗೆ ಒಂದೂ ಭಾಸವಾಗಲಿಲ್ಲ. ದೇವರು ನನ್ನೊಂದಿಗೆ ಇದ್ದರು. ಆಮೇಲೆ ಅವರವರ ಆತ್ಮಚರಿತ್ರೆಯನ್ನು ವಿಶ್ವಾಸದ ಸಾಕ್ಷಿ ಅಥವಾ ಟೆಸ್ಟಿಮನಿ ಆಫ್ ಹೋಪ್ ಆ ಪುಸ್ತಕದಲ್ಲಿ ಸವಿಸ್ತಾರವಾಗಿ ಬರೆಯುತ್ತಾ ಇದ್ದಾರೆ. ಅಂದರೆ ಆ 13 ವರ್ಷಗಳಲ್ಲಿ ಬೇರೆ ಏನೂ ನನಗೆ ಬೇಕಾಗಿಲ್ಲ, ದೇವರೇ ನೀವೊಬ್ಬರೇ ನನಗೆ ಇದ್ದರೆ ಸಾಕು ಅಂತ ಹೇಳಿ ಅವರ ಅಂತರಾಳದ ಮಾತುಗಳು ನಮಗೆ ಪ್ರೇರಣೆಯಾಗಲಿ. ಇವತ್ತು ಮೊದಲನೇ ವಾಚನ ನಾವು ವಿಮೋಚನಾ ಕಾಂಡದಿಂದ ಆಲಿಸಿದ್ದೇವೆ. ಅದು 14ನೇ ಅಧ್ಯಾಯ ವಾಕ್ಯ 11ರಿಂದ 16ರವರೆಗೆ. ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು 13 ಮತ್ತೆ 14 ವಿಮೋಚನಾ ಕಾಂಡದ 2 ಅಧ್ಯಾಯಗಳನ್ನು ಸಹ ಓದಿದರೆ ನಮಗೆ ಇನ್ನೂ ಹೆಚ್ಚಿನ ವಿವರಗಳು ಸಿಗುತ್ತವೆ. ಹೇಗೋ ಫರೋಹನು ಜನರಿಗೆ ಹೋಗಲು ಅನುಮತಿಯನ್ನು ಕೊಟ್ಟಿದ್ದಾನೆ. ಜನರೀಗ ಹೋಗ್ಲಿಕ್ಕೆ ಆರಂಭ ಮಾಡುತ್ತಾ ಇದ್ದಾರೆ. ಆ ಹೋಗುವಂತ ಸಂದರ್ಭದಲ್ಲಿ ದೇವರು ಮೇಘದ ಸ್ತಂಭ ಮತ್ತು ಅಗ್ನಿಯ ಸ್ತಂಭವಾಗಿ ಅವರ ಹಿಂದೆಯೂ ಅವರ ಮೇಲೆಯೂ ಇದ್ದು ಅವರನ್ನು ಕಾಪಾಡಿ ಮುಂದಕ್ಕೆ ಮುಂದಕ್ಕೆ ಕೊಂಡೋಗುತ್ತಾ ಇದ್ದಾರೆ. ಹೀಗೆ ಸ್ವಲ್ಪ ದಾರಿ ಹೋದ ನಂತರ ಫರೋಹನು ಅವರ ಸೈನಿಕರಿಗೆ ಹೇಳುತ್ತಾ ಇದ್ದಾನೆ, ಹೋಗಿ ಅವರನ್ನು ಪುನಃ ಹಿಂದೆ ತರಬೇಕು. ಆ ಸಂದರ್ಭದಲ್ಲಿ ಜನರು ಭಯಪಡುತ್ತಾ ಇದ್ದಾರೆ. ಇನ್ನು ಆಮೇಲೆ ಮೋಶೆಯ ಮೇಲೆ ಕೋಪಪಟ್ಟು, ಯಾಕಾಗಿ ಈ ಮರುಭೂಮಿಯಲ್ಲಿ ನಮ್ಮನ್ನು ಸಾಯಲಿಕ್ಕೆ ತಂದಿದ್ದೀಯಾ? ನಾವು ಅಲ್ಲಿಯೇ ಇದ್ದರೆ ಒಳ್ಳೇದಿತ್ತಲ್ವಾ, ಅಲ್ಲಿಯೇ ಸತ್ತರೂ ಸಹ ಚಿಂತೆ ಇರಲಿಲ್ಲ, ಯಾಕೆ ತಂದಿದ್ದೀಯಾ? ಆ ಸಂದರ್ಭದಲ್ಲಿ ಮೋಶೆ ಅವರಿಗೆ ಹೇಳುವಂತಹ ಮಾತುಗಳು, ಅಂಜಬೇಡಿ, ಸರ್ವೇಶ್ವರ ಹೇಗೆ ರಕ್ಷಿಸುತ್ತಾನೆ ನೀವು ನೋಡಿ, ಅಷ್ಟೇ.
ಅಂಜಬೇಡಿ, ಸರ್ವೇಶ್ವರ ನಿಮ್ಮನ್ನು ಹೇಗೆ ರಕ್ಷಿಸುತ್ತಾನೆ ನೋಡಿ. ಈ ಮಾತುಗಳನ್ನು ಹೇಳಿದಂತ ಆ ವ್ಯಕ್ತಿಗೆ ದೇವರ ಮೇಲೆ ಇದ್ದಂತ ಒಂದು ವಿಶ್ವಾಸ, ಅಂದರೆ ದೇವರೊಬ್ಬರು ಇದ್ದರೆ ಸಾಕು, ಎಲ್ಲಿಯೂ ಸಹ ನಡೆಯಬಹುದು, ಬೆಂಕಿಯ ಮೇಲೆಯೂ ನಡೆಯಬಹುದು, ಕಡಲಲ್ಲಿಯೂ ನಡೆಯಬಹುದು. ಇಂಥ ಒಂದು ವಿಶ್ವಾಸದಿಂದ ಇದ್ದಂಥ ಮೋಶೆಗೆ ಮಾತ್ರ ಈ ವಾಕ್ಯಗಳನ್ನು ಹೇಳಲಿಕ್ಕೆ ಸಾಧ್ಯವಾಯಿತು. ಪುನಃ ಜನರು ಭಯಪಟ್ಟಾಗ 13ನೇ ಅಧ್ಯಾಯ ವಾಕ್ಯ 9ರಲ್ಲಿ ಮೋಶೆ ಮಗದೊಮ್ಮೆ ಹೇಳುತ್ತಾ ಇದ್ದಾರೆ, ಜೋಸೆಫನು ಮಾಡಿದಂಥ ವಾಗ್ದಾನ, ದೇವರು ಖಂಡಿತವಾಗಿಯೂ ನಿಮ್ಮ ನೆರವಿಗೆ ಬರುತ್ತಾರೆ ಅಂತ ಹೇಳಿ ಮಗದೊಮ್ಮೆ ಅವರ ನೆನಪಿಗೆ ತರುತ್ತಾ ಇದ್ದಾರೆ ಮೋಶೆ. ಮೋಶೆಯ ವಿಶ್ವಾಸದ ಪ್ರಕಾರ, ದೇವರು ಮಾಡಿದ ಆ ವಾಗ್ದಾನದ ಪ್ರಕಾರ 40 ವರ್ಷಗಳ ಕಾಲ ಆ ಮರುಭೂಮಿಯಲ್ಲಿ ಜನರು ನಡೆಯುತ್ತಾ ಇದ್ದಾರೆ. ಪ್ರಿಯರೇ, ನಾವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಹೋದರೆ ಮುಂದಕ್ಕೆ ನಮಗೆ ಸಿಗುವಂತ ವಾಕ್ಯಗಳು, ಆ 40 ವರ್ಷದಲ್ಲಿ ನಿಮ್ಮ ಬಟ್ಟೆ ಹರಿದು ಹೋಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ. ನೋಡಿ ಮಾತುಗಳು, ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ, ಆಗಬಾರದು. ದೇವರ ಮೇಲೆ ಅಚಲ ವಿಶ್ವಾಸವನ್ನಿಟ್ಟು, ದೇವರು ನೀವೊಬ್ಬರೇ ನನಗೆ ಸಾಕು ಅಂತ ಹೇಳಿ ಯಾರು ವಿಶ್ವಾಸದಿಂದ ಇರುತ್ತಾರೆ ಅವರಿಗೆ ಎಂದೂ ಏನೂ ಕೆಟ್ಟದು ನಡೆಯಲಿಕ್ಕೆ ಇಲ್ಲ. ಅದನ್ನೇ ನಾವು ಇವತ್ತು ಲೂಕನ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 38ರಿಂದ 42ವರೆಗೆ ವಾಕ್ಯಗಳನ್ನು ಗಮನಿಸಿದರೆ, ಯೇಸು ಸ್ವಾಮಿ ಆ ಹಳ್ಳಿಗೆ ಬಂದಿದ್ದರು. ಮಾರ್ತಾ ಆಮಂತ್ರಿಸಿದಳು ಮತ್ತು ಸತ್ಕಾರ ಮಾಡಿದಳು. 2 ವಿಷಯಗಳು ಉಂಟು. ಅಕ್ಕ ಆಮಂತ್ರಿಸಿದಳು ಮತ್ತು ಸತ್ಕಾರ ಮಾಡಿದಳು. ಇದು ವಿಶ್ವಾಸ ಇಲ್ಲದಿದ್ದರೆ ಆಗುವುದಿಲ್ಲ, ಅದು ವಿಶ್ವಾಸದ ಫಲ. ಕೆಲವೊಮ್ಮೆ ನಾವೇನು ಮಾರ್ತಳಿಗೆ ವಿಶ್ವಾಸ ಇರಲಿಲ್ಲ, ಬೇಡವಾದ ಆಲೋಚನೆ ಮಾಡ್ತಾ ಇದ್ದೀಯಾ ಅಂತ ಕೆಲವೊಮ್ಮೆ ಎಲ್ಲ ಆಗಿ ರೀತಿ ಮಾತಾಡಿದ್ದೇವೆ. ಆಮೇಲೆ ತಂಗಿ ಯೇಸು ಸ್ವಾಮಿಯ ಮಾತುಗಳನ್ನು ಆಲಿಸಿದಳು ಮತ್ತೆ ಪಾಲಿಸಿದಳು. ಇಬ್ಬರಲ್ಲಿಯೂ ಸಹ 2 ಗುಣಗಳು ಇವೆ. ಇದು ವಿಶ್ವಾಸದ ಶಕ್ತಿ ಪ್ರಿಯರೇ. ಇದು ಅವರ ಇಬ್ಬರ ಅಕ್ಕ ಮತ್ತು ತಂಗಿಯ ವಿಶ್ವಾಸ, ಅದು ನಮಗೂ ಬೇಕು. ಆದರೆ ಅಲ್ಲಿ ಮತ್ತೊಮ್ಮೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಅನಾವಶ್ಯವಾಗಿ ಬೇಡವಾದುದನ್ನು ಆಲೋಚನೆ ಮಾಡಿ ಚಿಂತೆ ಮಾಡಬೇಡ. ದೇವರೊಬ್ಬರು ಇದ್ದರೆ ಸಾಕು, ಬಾಕಿ ಎಲ್ಲವೂ ಬರುತ್ತಾ ಇದೆ. ಅದಕ್ಕಾಗಿ ಮತ್ತಾಯನ ಶುಭ ಸಂದೇಶ ಈ ವಾಕ್ಯವನ್ನು ಸಹ ನಾವು ಮರೆಯಬಾರದು. 6ನೇ ಅಧ್ಯಾಯ ವಾಕ್ಯ 33, ಸೀಕ್ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್, ರೆಸ್ಟ್ ಆಲ್ ವಿಲ್ ಬಿ ಗಿವನ್ ಟು ಯು. ಹುಡುಕಿರಿ ನೀವು ದೇವರ ಸಾಮ್ರಾಜ್ಯವನ್ನು ಅಥವಾ ದೇವರನ್ನು, ಮಿಕ್ಕದೆಲ್ಲವೂ ನಿಮಗೆ ಕೊಡಲ್ಪಡುವುದು. ಸಂತ ಪೌಲರು ಫಿಲಿಪಿಯರಿಗೆ ಬರೆದಂತ ಪತ್ರದಲ್ಲಿ 3ನೇ ಅಧ್ಯಾಯ ವಾಕ್ಯ 8ರಿಂದ 11ವರೆಗೆ ಇದನ್ನೇ ಹೇಳುತ್ತಾ ಇದ್ದಾರೆ. ಪ್ರಭುವನ್ನು ಅರಿಯುವುದೇ ನನಗೆ ಅತಿ ಉತ್ತಮವಾದದ್ದು, ಬಾಕಿ ಸಮಸ್ತವು ಕಸ ವ್ಯರ್ಥ ಅಂತ ಹೇಳುತ್ತಾ ಇದ್ದಾರೆ. ಅದರ ಅರ್ಥ ಬಾಕಿಯ ವಿಚಾರಗಳು ಬೇಡ ಅಂತ ಅಲ್ಲ, ಎಲ್ಲವೂ ಬೇಕು. ಆದರೆ ಎಲ್ಲದಕ್ಕೂ ಮಿಗಿಲಾಗಿ ದೇವರು ಬೇಕು. ಸೃಷ್ಟಿ ನಮಗೆ ಬೇಕು, ಆದರೆ ಅದಕ್ಕಿಂತ ಮಿಗಿಲಾಗಿ ಸೃಷ್ಟಿಕರ್ತ ಬೇಕು. ಇದು ಇವತ್ತಿನ ಸಂದೇಶದ ಪ್ರಮುಖ ವಿಷಯಗಳು. ವಿ ನೀಡ್ ಕ್ರಿಯೇಷನ್, ಬಟ್ ವಿ ಶುಡ್ ನಾಟ್ ಫರ್ಗೆಟ್ ಕ್ರಿಯೇಟರ್. ಆ ಸೃಷ್ಟಿಕರ್ತ ನಮ್ಮೊಂದಿಗೆ ಇರಬೇಕು. ಆ ಸೃಷ್ಟಿಕರ್ತರ ನಾವು ಹುಡುಕಾಟವನ್ನು ನಿರಂತರವಾಗಿ ಮಾಡಬೇಕಾಗಿದೆ. ಇನ್ನು ನಾವು ಮುಂದಕ್ಕೆ ಹೋದರೆ ಪ್ರಿಯರೇ, ಪವಿತ್ರ ಗ್ರಂಥದಲ್ಲಿ ಕೆಲವೊಂದು ವಿಚಾರಗಳು, ಕೆಲವು ವಾಕ್ಯಗಳನ್ನು ನಾವಿವತ್ತು ಮನೆಗೆ ಹೋಗುವಾಗ ಕೊಂಡು ಹೋಗಬೇಕಾಗಿದೆ. ನಮ್ಮ ವಿಶ್ವಾಸವು ದೃಢವಾಗಬೇಕಾಗಿದೆ. ಮಾರ್ತಾ ಮತ್ತು ಮರಿಯಳಿಗೆ ವಿಶ್ವಾಸವಿದ್ದದರಿಂದ ಅವರು ಸಂತ ಯೋಹಾನನ ಶುಭ ಸಂದೇಶ 11ನೇ ಅಧ್ಯಾಯ ಅವರ ತಮ್ಮ ತೀರಿ ಹೋದಾಗ ಹೇಳುವಂತಹ ಮಾತುಗಳು, ಪ್ರಭು, ಒಂದು ವೇಳೆ ನೀವು ಇಲ್ಲಿ ಇರುತ್ತಿದ್ದರೆ ನಮ್ಮ ತಮ್ಮ ಸಾಯುತ್ತಿರಲಿಲ್ಲ, ಆದರೆ ಈಗವೂ ಸಹ ನೀವು ಮನಸ್ಸು ಮಾಡಿದರೆ ಅವ ಪುನಃ ಜೀವವಾಗ್ತಾನೆ. ಜೀವವಾದ ಅಲ್ವಾ? ಆ ವಿಶ್ವಾಸದ ಫಲ. ನೀವು ಇರುತ್ತಿದ್ದರೆ ಅವನು ಸಾಯುತ್ತಿರಲಿಲ್ಲ, ಆದರೆ ನೀವು ಪುನಃ ಒಮ್ಮೆ ಮನಸ್ಸು ಮಾಡಿದರೆ ಅವನು ಪುನಃ ಜೀವ ಹೊಂದುತ್ತಾನೆ. ಜೀವವಾದನು. ಸತ್ತಂತವ 4 ದಿನದ ನಂತರ ಅವರ ವಿಶ್ವಾಸದ ಫಲವಾಗಿ ಜೀವಂತವಾಗಿದ್ದಾನೆ. ಸಮುವೇಲನ ಗ್ರಂಥದಲ್ಲಿ, ಮೊದಲನೆಯ ಗ್ರಂಥದಲ್ಲಿ 1ನೇ ಅಧ್ಯಾಯ ವಾಕ್ಯ 1:10ರಲ್ಲಿ, ಇವತ್ತು ಬೆಳಿಗ್ಗೆ ಬಲಿ ಪೂಜೆಯ ಸಮಯದಲ್ಲಿ ಈ ವಾಕ್ಯಗಳು, ಈ ವಾಚನ ಇವತ್ತು ಸಮುವೇಲನ ಗ್ರಂಥದಿಂದ ನಿನ್ನೆ ಆರಂಭವಾಗಿದೆ, ಇವತ್ತು ಮುಂದುವರಿಸಿದ್ದೇವೆ. 10ನೇ ವಾಕ್ಯದಲ್ಲಿ ಅನ್ನ ಮಕ್ಕಳಿಲ್ಲದಂತಹ ಸಂದರ್ಭದಲ್ಲಿ ಹೇಳುವಂತಹ ಮಾತು,
ಓ ಸರ್ವೇಶ್ವರ, ನನ್ನ ದುಃಖವನ್ನು ನೀಗಿಸಿರಿ. ಗಾಡ್ ಓನ್ಲಿ ಸಫೈಸ್, ದೇವರೊಬ್ಬರೇ ಸಾಕಂತ ಹೇಳಿದರೆ ಇದುವೇ. ಓ ದೇವರೇ, ನನ್ನ ದುಃಖವನ್ನು ನೀಗಿಸಿರಿ. ದುಃಖ ಇಲ್ಲದವರು ಯಾರು ಇದ್ದಾರೆ ಪ್ರಿಯರೇ? ಅಳದವರು ಜೀವನದಲ್ಲಿ ಯಾರು ಇದ್ದಾರೆ? ತೊಂದರೆ ಕಷ್ಟ ಅನುಭವಿಸಿದವರು ಯಾರು ಇದ್ದಾರೆ? ಯಾರೂ ಇಲ್ಲ. ಎಲ್ಲರ ಕುಟುಂಬದಲ್ಲಿ ಮರಣಗಳು ಸಂಭವಿಸಿವೆ. ಕಷ್ಟ, ನಷ್ಟ, ದುಃಖ, ಬೇಸರ, ಚಿಂತೆ, ವ್ಯತೆ ಎಲ್ಲರಿಗೂ ಇದೆ ಅಲ್ವಾ? ಅದನ್ನೇ ಹೇಳುತ್ತಾ ಇದ್ದಾರೆ ಅಣ್ಣ. ಓ ಸರ್ವೇಶ್ವರ, ನನ್ನ ದುಃಖವನ್ನು ನೀವು ನೀಗಿಸಿರಿ. ಮತ್ತು ಹೇಳಿದ ಹಾಗೆ ಮತ್ತು ಕೇಳಿದ ಹಾಗೆ ಅವರ ದುಃಖವನ್ನು ದೇವರು ನೀಗಿಸಿದರು. ಮುಂದಿನ ವರ್ಷದಲ್ಲಿ ಒಬ್ಬ ವಿಶೇಷವಾದ ಮಗುವನ್ನು ದೇವರು ಕೊಟ್ಟಿದ್ದಾರೆ. ಅದು ನಮ್ಮ ವಿಶ್ವಾಸದ ಫಲವಾಗಲಿ. ವಿಶ್ವಾಸದ ಫಲ, ದಾವೀದನ ವಿಶ್ವಾಸವನ್ನು ಸಹ ನಾವು ಇವತ್ತು ನೋಡಬೇಕಾಗಿದೆ. ಸಮುವೇಲನ ಗ್ರಂಥದಲ್ಲಿ ಮೊದಲನೇ ಗ್ರಂಥ ಅದು, 17ನೇ ಅಧ್ಯಾಯ ವಾಕ್ಯ 45. ಗೊಲಿಯಾತನು ಕೆಟ್ಟ ಮಾತುಗಳಿಂದ ನಿಂದಿಸುವಾಗ ದಾವೀದನು ಹೇಳಿದಂತ ಹುಡುಗ ಬಾಲಕ, ಬರೀ 12 ವರ್ಷ, ಸಣ್ಣ ಬಾಲಕ ಹೇಳುವಂತ ಮಾತುಗಳು. ನೀನಾದರೂ ಈಟಿ ಮತ್ತೆ ಬರ್ಚಿಯನ್ನು ತೆಗೆದುಕೊಂಡು ಬಂದಿದ್ದೀಯಾ, ಆದ್ರೆ ನಾನು ಸರ್ವೇಶ್ವರ ದೇವರ ನಾಮದಲ್ಲಿ ಬಂದಿದ್ದೇನೆ. ಏನೊಂದು ಅಚಲ ವಿಶ್ವಾಸ ಅಂದ್ರೆ, ದೇವರೇ ನೀವೊಬ್ಬರೇ ಸಾಕು, ಈ ಕಲ್ಲಿನಿಂದ ಸಹ ಅವನನ್ನು, ಆ ಕಲ್ಲಿಗಿಂತ ಬಂಡೆ ಅಂತ ಇದ್ದಂತ ಆ ವ್ಯಕ್ತಿಯನ್ನು ಬೀಳಿಸ್ಲಿಕ್ಕೆ ನನಗೆ ಸಾಧ್ಯ ಅಂತ ಹೇಳಿ ದೇವರ ಮೇಲೆ ಅಚಲ ವಿಶ್ವಾಸವಿಟ್ಟವನಿಗೆ ಆ ಅಂಥ ದೊಡ್ಡ ಮನುಷ್ಯನನ್ನು ಕೆಳಗೆ ಬೀಳಿಸಲು ಏನು ಕಷ್ಟವೇ ಆಗಲಿಲ್ಲ. ಇದು ಬೇಕಾಗಿದೆ ಪ್ರಿಯರೇ. ದೇವರೇ ನೀವೊಬ್ಬರೇ ಸಾಕು ಅಂತ ಹೇಳುವಾಗ ಈ ವಿಶ್ವಾಸ ಬೇಕಾಗಿದೆ. ಅದನ್ನೇ ಪೇತ್ರ ಹೇಳಿದ್ದು, ಎಲ್ಲಿಗೆ ಹೋಗಲಿ ಸ್ವಾಮಿ, ಜೀವ ನೀಡುವ ವಾಕ್ಯಗಳು ನಿಮ್ಮಲ್ಲಿ ಮಾತ್ರವೇ ಇದೆ. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ 68ನೇ ವಾಕ್ಯ. ಕೈ ವಸೋ ಸೋಮಿಯಾ ತುझे लगे ಮಾತ್ರ ಆ ಸಾತ್ ಜೀವಿತಾಚಿ ಉತ್ತರ. ವೇರ್ ಕ್ಯಾನ್ ವಿ ಗೋ? ಎಲ್ಲಿಗೆ ಹೋಗುದು? ಪ್ರಿಯರೇ, ನಾವು ಮುಂದಕ್ಕೆ ಪವಿತ್ರ ಗ್ರಂಥದಲ್ಲಿ ನೋಡಿದಾಗ ಪ್ರಭುವಿನ ಸಂಗಡದಲ್ಲಿ, ಪ್ರಭುವಿನ ಸಹವಾಸದಲ್ಲಿ ಮೀನಿನ ರಾಶಿ ಸಿಕ್ಕಿದೆ. ಭಯಂಕರವಾದಂತಹ ಕಡಲು ಶಾಂತವಾಗಿದೆ. ರೋಗ ಮಾಯವಾಗಿದೆ. ಸತ್ತವರು ಎದ್ದಿದ್ದಾರೆ. ಕುಷ್ಠ ರೋಗಿಗಳು ಗುಣಮುಖರಾಗಿದ್ದಾರೆ. ಯಾರೆಲ್ಲ ಬಂದರೋ, ದೇವರೇ ನೀವೊಬ್ಬರೇ ನನಗೆ ಸಾಕು ಅಂತ ಹೇಳಿ ಬಂದಿದ್ದಾರೋ ಎಲ್ಲರಿಗೂ ಯೇಸು ಸ್ವಾಮಿ ಸ್ಪರ್ಶಿಸಿ ಮುಟ್ಟಿ ಅವರಿಗೆ ಆಶೀರ್ವಾದ ಕೊಟ್ಟು ಕಳಿಸಿದ್ದಾರೆ. ಇದು ನಾವು ಇನ್ನೂ ಅರ್ಥ ಮಾಡಿಕೊಳ್ಳಬೇಕಾದ್ರೆ, ಸಂತ ಯೋಹಾನ್ನ ಯೇಸು ಸ್ವಾಮಿಯ ವಿಚಾರದಲ್ಲಿ ಹೇಳಿದಂತಹ ಮಾತು, ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ, ಅವರಲ್ಲದೆ ಲೋಕದ ಪಾಪಗಳನ್ನು ಪರಿಹರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದನ್ನೇ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಪೇತ್ರನು ಮುಂದಕ್ಕೆ ಹೇಳುತ್ತಾ ಇದ್ದಾರೆ. ಯೇಸುವಲ್ಲದೆ ಬೇರೆ ಯಾರಿಂದಲೂ ನಾವು ಜೀವೋದ್ಧಾರ ಹೊಂದುವಂತಿಲ್ಲ. ಯೇಸುವಲ್ಲದೆ ಬೇರೆ ಯಾರಿಂದಲೂ ನಾವು ಜೀವೋದ್ಧಾರ ಪಡೆಯುವಂತೆ ಇಲ್ಲ. ಇದು ಪೇತ್ರನ ವಿಶ್ವಾಸ, ಇದು ದಾವೀದನ ವಿಶ್ವಾಸ, ಇದು ಮಾರ್ತ ಮತ್ತು ಮರಿಯಳ ವಿಶ್ವಾಸ, ಇದು ಅಣ್ಣಳ ವಿಶ್ವಾಸ, ಇದು ನಮ್ಮ ಮತ್ತೆ ನಿಮ್ಮ ವಿಶ್ವಾಸ ಆಗಬೇಕಾಗಿದೆ. ಅದಕ್ಕಾಗಿ ಮುಂದಕ್ಕೆ ಸಂತ ಪೌಲರು ಫಿಲಿಪಿಯರಿಗೆ ಬರೆದಂತಹ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ. ಯೇಸುವಿನ 2ನೇ ಅಧ್ಯಾಯ ವಾಕ್ಯ 10 ಮತ್ತೆ 11. ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿವರು. ಯಾರು? ಸ್ವರ್ಗವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು. ಈ ವಿಶ್ವದಲ್ಲಿ 84 ಲಕ್ಷ ವಿವಿಧ ಪ್ರಭೇದಗಳು ಇವೆ, ಜೀವರಾಶಿಗಳು ಇವೆ ಅಂತ ಹೇಳಿ ನಮಗೆ ಹಲವು ಬಾರಿ ಹೇಳಿದ್ದಾರೆ. 84 ಲಕ್ಷ ಜೀವರಾಶಿ ಅಂತೆ ವಿವಿಧ ರೀತಿಯಲ್ಲಿ. ಸಂತ ಪೌಲರು ಹೇಳುತ್ತಾ ಇದ್ದಾರೆ, ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿವರು, ಸ್ವರ್ಗವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು. ಯೇಸು ಕ್ರಿಸ್ತುವೇ ಪ್ರಭು ಎಂದು ಅರಿಕೆ ಮಾಡುವರು ಸಕಲರಿಗೂ. जेजूच्या नावाक हर एक दिंबी मोडी जाई आणि हर एका जिबेन तोच सोमी आणि सोडवणदार म्हणून प्रगट करी जाई. प्रेज द लॉर्ड, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಕೆಲವು ವರ್ಷಗಳ ಮೊದಲು ಕೇರಳದಲ್ಲಿ ಒಂದು ಲಘು ಭೂಕಂಪ ಆದಾಗ ಕೇರಳದ ಕೋಟೆಯಂ ಹತ್ತಿರ ಇರುವಂತಹ ವಡಬಾದೂರ್ ಸೆಮಿನರಿಯಲ್ಲಿ ಹಂಚುಗಳೆಲ್ಲ ಬಿದ್ದುವಂತೆ. ಬೆಳಿಗ್ಗೆ ಯಾಜಕರಾಗಲಿಕ್ಕೆ ತರಬೇತಿ ಪಡೆಯುವಂಥವರೆಲ್ಲ ಒಳಗೆ ಪ್ರಾರ್ಥನೆ ಮಾಡ್ತಾ ಇದ್ದರು. ಬೆಳಿಗ್ಗಿನ ಸಮಯ ಎಲ್ಲರೂ ಆ ಹಂಚು ಎಲ್ಲ ಬೀಳುವಾಗ ಓಡಿ ಹೊರಗೆ ಹೋಗಿದ್ದಾರೆ. ಒಬ್ಬ ಹಿರಿಯ ಯಾಜಕರು ಬಲಿಪೀಠವನ್ನು ಗಟ್ಟಿ ಹಿಡಿದು ಒಳಗೇನೆ ನಿಂತಿದ್ದಾರಂತೆ, ಓಡ್ಲೇ ಇಲ್ಲ. ಎಲ್ಲ ಆದ ನಂತರ ಪುನಃ ಅವರು ಒಳಗೆ ಬಂದು ಕೇಳಿದರಂತೆ, ಏನು ಸ್ವಾಮಿ ನೀವು ಓಡಿ ಹೋಗ್ಲಿಲ್ಲ ಅಲ್ವಾ, ತಲೆ ಮೇಲೆ ಹಂಚು ಬಿದ್ದರೆ ಏನು ಮಾಡ್ತಾ ಇದ್ದೀರಾ? ಅವರು ಹೇಳಿದಂತ ಮಾತುಗಳು,
ರಕ್ಷಕನನ್ನು ಬಿಟ್ಟು ರಕ್ಷಣೆಗಾಗಿ ಎಲ್ಲಿಗೆ ಓಡಲಿ? ರಕ್ಷಕನನ್ನು ಬಿಟ್ಟು ರಕ್ಷಣೆಗಾಗಿ ಎಲ್ಲಿಗೆ ಓಡಲಿ? ಅವರಿಗೆ ಆ ಮಾತುಗಳು ಅರ್ಥವಾಗಿವೆ. ಲೋಕರಕ್ಷಕನಾಗಿ ಬಂದಂಥವನು ಇವರೊಬ್ಬರೇ, ಅವರಲ್ಲದೆ ಬೇರೆ ಯಾರಿಂದಲೂ ರಕ್ಷಣೆ ಇಲ್ಲ. ಈ ಮಾತುಗಳು ಅರ್ಥವಾದಾಗ ಮಾತ್ರ ಇಂಥ ಒಂದು ಅಚಲ ವಿಶ್ವಾಸ ಬರುತ್ತದೆ. ಪ್ರಿಯರೇ, ನಮ್ಮ ಕನ್ನಡದಲ್ಲಿ ಬಹಳ ಒಂದು ಒಳ್ಳೆಯ ಒಂದು ಹಾಡು ನೋಡಿ. ನಿಮ್ಮ ಕೃಪೆಯೊಂದೇ ಸಾಕೆನಗೆ ಓ ಯೇಸುವೆ, ನಿಮ್ಮ ಬಲದಿಂದ ಜಗವನ್ನೇ ನಾ ಗೆಲ್ಲುವೆ. ಯೇಸುವೆ ನನ್ನ ರಕ್ಷಕ, ನೀವೇ ನನ್ನ ಪಾಲಕ. ಏನು ಪವಿತ್ರಾತ್ಮ ಭರಿತವಾಗಿ ಬರೆದಂಥ ವಾಕ್ಯಗಳು. ಹಾಡಲಿಕ್ಕೆ ಸಮಯ ಇಲ್ಲ, ಇನ್ನೊಮ್ಮೆ ಹಾಡೋಣ, ನೀವು ಹಾಡಿ ಆಮೇಲೆ. ಮೋಶೆಯ ಜೊತೆಗಿದ್ದ ಸರ್ವೇಶ್ವರನೇ, ನೀವೆನ್ನ ಜೊತೆಗಿರಲು ಭಯವೆಲ್ಲಿದೆ? ಕಡಲಂತೆ ಕಷ್ಟಗಳು ಎದುರಾದಾಗ ಕರ ಹಿಡಿದು ಮೇಲೆತ್ತಿ ನೀ ಕಾಯುವೆ. ಯೇಸುವೆ ನೀ ರಕ್ಷಕ, ನೀವೇ ನನ್ನ ಪಾಲಕ. ಗೊಲಿಯಾತನಂತಿರುವ ಸಮಸ್ಯೆಗಳು ನಿಮ್ಮ ನಾಮದ ಬಲದಿಂದ ನಾ ಗೆಲ್ಲುವೆ. ದಾವೀದನಂತೆ ನಾ ಮುನ್ನುಗ್ಗುವೆ, ನಿಮ್ಮ ಶಕ್ತಿಯಿಂದ ನಾ ಸಾಧಿಸುವೆ ಓ ಯೇಸುವೆ. ಶೋಧನೆಗೂ ವೇದನೆಗೂ ಅಂಜಲಾರೆ, ಜಗವನ್ನೇ ಗೆದ್ದವರು ನನ್ನ ಯೇಸುವೆ. ಸೈತಾನನ ತಂತ್ರಗಳ ನಾ ಅರಿತಿರುವೆ, ಯೇಸು ನಾಮದಿಂದ ನಾ ಗೆಲ್ಲುವೆ. ಪ್ರಿಯರೇ, ಇಂಥ ಒಂದು ವಿಶ್ವಾಸ ನಮಗೆ ಬರಲಿ. ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಓ ದೇವರೇ, ನೀವೊಬ್ಬರೇ ನನಗೆ ಸಾಕು, ಮಿಕ್ಕವು ಎಲ್ಲವೂ ನಿಮ್ಮದೇ, ಮಿಕ್ಕವು ಎಲ್ಲವೂ ನಿಮ್ಮದೇ. ಏಕೆಂದರೆ ನಮ್ಮ ಕೊರಳಲ್ಲಿ ಒಂದು ಸಣ್ಣ ಒಂದು ಪವನಿನ ಚೈನ್ ಇದ್ದರೆ ನಮಗೆ ಒಂದು ಬಹಳ ಒಂದು ಸಂತೋಷ, ಒಂದು ಅಭಿಮಾನ, ಸ್ವಲ್ಪ ಧೈರ್ಯನೂ ಬರುತ್ತೆ, ಕೆಲವೊಮ್ಮೆ ಸ್ವಲ್ಪ ಗರ್ವನೂ ಬರುತ್ತೆ. ಆದರೆ ಈ ವಿಶ್ವದಲ್ಲಿ ಇರುವಂತಹ ಎಲ್ಲಾ ಆ ಚಿನ್ನದ ಪರ್ವತಗಳು ಎಲ್ಲವೂ ದೇವರಿಗೆ ಸಣ್ಣದಲ್ಲವೇ? ಇದನ್ನು ಅರ್ಥ ಮಾಡಿಕೊಂಡರೆ, ದೇವರೇ ನೀವೊಬ್ಬರೇ ಇದ್ದರೆ ಸಾಕು, ಮಿಕ್ಕವು ಎಲ್ಲವೂ ನಂದೇ. ಸೃಷ್ಟಿಕರ್ತನೇ ನಮ್ಮವನಾಗಿರುವಾಗ ಸೃಷ್ಟಿಸಿದಂತಹ ವಸ್ತುಗಳು ಏನು ಲೆಕ್ಕ? ಪ್ರಿಯರೇ, ಇವತ್ತು ನಾವೆಲ್ಲರೂ ಹೇಳಬೇಕಾಗಿದೆ, ದೇವರೇ ನೀವೊಬ್ಬರೇ ಸಾಕು, ಪ್ರಭು ಯೇಸುವೇ ನೀವೊಬ್ಬರೇ ಸಾಕು, ಪವಿತ್ರಾತ್ಮರೇ ನೀವೊಬ್ಬರೇ ಸಾಕು. ಆಮೇನ್. ಎದ್ದು ನಿಂತುಕೊಳ್ಳೋಣ. ವಿಶ್ವಾಸದಿಂದ, ದೇವರೇ ನಿಮ್ಮಿಂದ ಮಾತ್ರ ನನಗೆ ಏನು ಬೇಕು ಅದನ್ನು ಕೊಡಲು ಸಾಧ್ಯ, ನೀವಿಲ್ಲದೆ ನಾವು ಏನೂ ಮಾಡಲು ಸಾಧ್ಯವಿಲ್ಲ. ಇಂಥ ವಿಚಾರಗಳಿಂದ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಪ್ರಭು ಯೇಸುವಿನ ಸರ್ವಶಕ್ತ ದೇವರ ಸಮ್ಮುಖಕ್ಕೆ ನಾವು ಅರ್ಪಿಸೋಣ. ನಿಮ್ಮ ಉತ್ತರ: ಕರ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕರ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದಯಾಮಯ ತಂದೆಯೇ, ನಿತ್ಯ ಜೀವನದ ಸಂದೇಶವನ್ನು ಈ ಜಗತ್ತಿನಲ್ಲಿ ಪ್ರಸರಿಸುತ್ತಿರುವ ಫ್ರಾನ್ಸಿಸ್ ನಮ್ಮ ಜಗದ್ಗುರು, ನಮ್ಮ ಧರ್ಮಾಧ್ಯಕ್ಷರು ಹಾಗೂ ಎಲ್ಲ ಯಾಜರಿಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರ ನಡೆನುಡಿಯಿಂದ ನಿತ್ಯ ಜೀವನದ ಸಂದೇಶವನ್ನು ಸರ್ವರ ಆತ್ಮದಲ್ಲಿ ಬಿತ್ತಿ, ಯೇಸುವಿನ ಬೋಧನೆಯಂತೆ ಹಾಗೂ ಅವರು ತಮ್ಮ ಹಾದಿಯಲ್ಲಿ ಬಂದ ಎಲ್ಲ ಕಷ್ಟ ಸಂಕಷ್ಟಗಳನ್ನು ಎದುರಿಸಿ ಯೇಸುವೇ ನಿಜವಾದ ಸತ್ಯ, ಪ್ರೀತಿ ಮತ್ತು ಜೀವ ಎಂಬ ಶುಭ ಸಂದೇಶವನ್ನು ಸಾರಲು ಬೇಕಾಗಿರುವ ಧೈರ್ಯವಂತು ಶಕ್ತಿಯನ್ನು ದಯಪಾಲಿಸಿರೆಂದು ಪ್ರಾರ್ಥಿಸುತ್ತೇವೆ. ಕರ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭುವೇ, ಇಡೀ ಪ್ರಪಂಚದ ಕ್ರೈಸ್ತ ಜನತೆಯನ್ನು ನಿಮ್ಮ ಮುಂದಿಡುತ್ತೇವೆ. ಈ ಸಮಾಜದಲ್ಲಿ ಕ್ರೈಸ್ತರು ಕ್ರಿಸ್ತನು ತೋರಿಸಿದ ಹಾದಿಯಲ್ಲಿ ನಡೆದು ಅವರ ನಿಜವಾದ ಅನುಯಾಯಿಗಳಾಗಿ ಜೀವಿಸಿ ಹಾಗೂ ಆತನಲ್ಲಿ ಬಲವಾದ ವಿಶ್ವಾಸವನ್ನಿಟ್ಟು ಕ್ರಿಸ್ತನಿಗಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟು ಇತರರನ್ನು ಕ್ರಿಸ್ತನಲ್ಲಿಗೆ ತರುವಂತಹ ಆದರ್ಶ ಜೀವನ ನಡೆಸಲು ಬೇಕಾಗಿರುವ ವರಪ್ರಸಾದಗಳನ್ನು ದಯಪಾಲಿಸಿರೆಂದು ಬೇಡಿಸುತ್ತೇವೆ. ಕರ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರೀತಿಮಯ ತಂದೆಯೇ, ಮಾನವನ ಸ್ವಾರ್ಥದಿಂದ ಬಾಧಿಸಲ್ಪಟ್ಟಿರುವ ಎಲ್ಲ ನಿರಾಶ್ರಿತರು, ಬಡವರು, ನಿರ್ಗತಿಕರು, ನಿರುದ್ಯೋಗಿಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಅವರ ಕಷ್ಟ ಸಂಕಷ್ಟಗಳಲ್ಲಿ ಅಮರ ಜೀವನದ ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ನಿತ್ಯ ಜೀವನದ ಭರವಸೆಯಲ್ಲಿ ಸದಾ ಜೀವಿಸಲು ಬೇಕಾದ ಧೈರ್ಯವನ್ನು ದಯಪಾಲಿಸರೆಂದು ಪ್ರಾರ್ಥಿಸುತ್ತೇವೆ.
ಕರ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕರುಣಾಳು ದೇವರೇ, ಬಾಲಯೇಸುವಿನಲ್ಲಿ ಅತ್ಯಂತ ಬಲವಾದ ವಿಶ್ವಾಸ ನಂಬಿಕೆಯನ್ನಿಟ್ಟು ಆಗಮಿಸಿದ ಎಲ್ಲ ಭಕ್ತಾದಿಗಳನ್ನು ಹಾಗೂ ಈ ಬಾಲಯೇಸುವಿನ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲ ದಾನಿಗಳನ್ನು ನಿಮ್ಮ ಸನ್ನಿಧಿಯಲ್ಲಿ ಇಡುತ್ತೇವೆ. ಅವರೆಲ್ಲರ ಕುಟುಂಬಗಳನ್ನು ಆಶೀರ್ವದಿಸಿ ಅವರ ಜೀವನದಲ್ಲಿ ಬೇಕಾಗಿರುವ ಸುಖ, ಶಾಂತಿ ಮತ್ತು ತೃಪ್ತಿಯನ್ನು ದಯಪಾಲಿಸಿರೆಂದು ಪ್ರಾರ್ಥಿಸುತ್ತೇವೆ. ಕರ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದು ಕ್ಷಣ ಕಾಲ ಮೌನವಾಗಿ ನಮ್ಮ ವೈಯಕ್ತಿಕ ಬೇಡಿಕೆಗಳನ್ನು ದೇವರಿಗೆ ಸಮರ್ಪಿಸೋಣ. ಕರುಣಾಳು ದೇವರೇ, ಕೆಲವು ನಮ್ಮ ಅನಿಸಿಕೆಗಳನ್ನು ನಿಮಗೆ ಹೇಳಿದ್ದೇವೆ. ನಮ್ಮ ಮನಸ್ಸಲ್ಲೂ ನಮ್ಮ ಹೃದಯದಲ್ಲೂ ಇನ್ನೂ ಅನೇಕ ನಮ್ಮ ಅಗತ್ಯಗಳು ಇವೆ. ನೀವೆಲ್ಲವನ್ನು ಬಲ್ಲಿರಿ. ನಿಮ್ಮ ಇಚ್ಛೆಯಾದರೆ ಅವುಗಳನ್ನು ನಮಗೆ ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ತನುಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತನುಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಎಲ್ಲ ನಿನ್ನ ದಾನ, ಎಲ್ಲ ನೀನೆ ದೇವಾ. ಎಲ್ಲ ನಿನ್ನ ದಾನ, ಎಲ್ಲ ನೀನೆ ದೇವಾ. ತಾಯ ಗರ್ಭದಲ್ಲಿ ಜೀವರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯ ನಿಟ್ಟೆ. ತಂದೆ ತಾಯಿ ನೀನು ಕೊಟ್ಟ ಬಲವೇ ದೇವಾ, ಬಂಧು ಬಳಗವೆಲ್ಲ ನಿನ್ನ ಕೃಪೆಯೇ ದೇವಾ. ನನ್ನದಾಗಿ ನನ್ನಲ್ಲೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನನ್ನದಾಗಿ ನನ್ನಲ್ಲೇನು ಇಲ್ಲ, ಸರ್ವವೂ ನೀ ಕೊಟ್ಟ ದಾನ. ನಿನ್ನ ಕೃಪೆ ಸಾಕು, ಹರಸು ಯೇಸು ದೇವಾ. ನಿನ್ನ ಕೃಪೆ ಸಾಕು, ಹರಸು ಯೇಸು ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು, ನಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ನಿಮ್ಮ ಚಿತ್ತದಂತೆ ನಮ್ಮ ಬಾಳಿನ ಪ್ರತಿಯೊಂದು ಕ್ಷಣವೂ ಅರಳುತ್ತದೆ. ನಿಮ್ಮ ದಯೆಯನ್ನು ಯಾಚಿಸುತ್ತಾ ಅಸ್ವಸ್ಥರಾಗಿರುವ ನಮ್ಮ ಸಹೋದರ ಸಹೋದರಿಯರ ಪರವಾಗಿ ನಾವು ಅರ್ಪಿಸುತ್ತಿರುವ ಪ್ರಾರ್ಥನೆಗಳನ್ನು, ಬಲಿಯರ್ಪಣೆಯನ್ನು ಸ್ವೀಕರಿಸಿರಿ. ಇವರ ಆಪತ್ತಿನಲ್ಲಿ ಚಿತ್ತಾಕ್ರಾಂತರಾಗಿದ್ದ ನಾವು ಇವರು ಮರಳಿ ಆರೋಗ್ಯವನ್ನು ಪಡೆಯುವಾಗ ಆನಂದಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು, ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ.
ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಇಂದು ಕ್ರಿಸ್ತರಲ್ಲಿ ನಮ್ಮ ರಕ್ಷಣೆಯ ರಹಸ್ಯವನ್ನು ಒಂದು ಜ್ಯೋತಿಯಾಗಿ ಜನಾಂಗಗಳಿಗೆ ಪ್ರಕಟಪಡಿಸಿದ್ದೀರಿ. ಅವರು ನಮ್ಮ ಮರ್ತ್ಯ ಸ್ವಭಾವದಲ್ಲಿ ಗೋಚರಿಸಿದಾಗ ಅವರ ಅಮರ್ತ್ಯ ಸ್ವಭಾವದ ಮಹಿಮೆಯಿಂದ ನೀವು ನಮ್ಮನ್ನು ನೂತನಗೊಳಿಸಿದ್ದೀರಿ. ಆದ್ದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಮತ್ತು ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಆಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಮ ಪೂಜ್ಯ ದೇವನೇ, ಪರಮ ಪಾವನಾತ್ಮನೆ, ಸೈನ್ಯ ಗಣಗಳೊಡೆಯನೆ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ. ಸರ್ವಭೂಮಿಯು ತುಂಬಿದೆ ನಿನ್ನ ಮಹಿಮೆ ಶೋಭೆಯು, ಸರ್ವಭೂಮಿಯು ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ, ಜಯಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರೈಸ್ತರಾಶೀರ್ವದಿತರು, ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ, ಜಯಕಾರ ಮೊಳಗಲಿ, ಜಯಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ನೀತಿಯರು, ಕ್ರಿಸ್ತರು ಮರಳಿ ಬರುವರು. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ.
ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಿಯರೇ, ಪ್ರತಿ ಬಾರಿ ನಾವು ಯೇಸು ಸ್ವಾಮಿ ಹೇಳಿಕೊಟ್ಟಂತಹ ಪ್ರಾರ್ಥನೆಯನ್ನು ಹೇಳುವಾಗ ನಾವು ಪುನರುಚ್ಚರಿಸುವುದು ಅದನ್ನೇ. ದೇವರೇ, ನೀವಿಲ್ಲದೆ ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ. ನೀವೊಬ್ಬರೇ ನನಗೆ ಆಶ್ರಯ, ನೀವೊಬ್ಬರೇ ನನಗೆ ಶಕ್ತಿ, ಆರೋಗ್ಯ ಎಲ್ಲವಂತ ಹೇಳುವಂತ ಈ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಒಂದೇ ಸ್ವರದಲ್ಲಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷ್ಠರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಪ್ರೀತಿಯಿಂದ ಮತ್ತು ಗೌರವದಿಂದ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ
ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಕುಳಿತುಕೊಳ್ಳಿ. ಪ್ರಿಯರೇ, ಈಗ ಪರಮ ಪ್ರಸಾದವನ್ನು ವಿತರಿಸಲಾಗುವುದು. ಪರಮ ಪ್ರಸಾದವು ಕಥೋಲಿಕ ಪವಿತ್ರ ಧರ್ಮ ಸಭೆ ಒಂದು ಸಂಸ್ಕಾರವಾದ್ದರಿಂದ ಇದನ್ನು ಕಥೋಲಿಕ ಕ್ರೈಸ್ತರು ಮಾತ್ರ ಸ್ವೀಕರಿಸಬೇಕಾಗಿ ವಿನಂತಿ. ಇತರೆ ಭಕ್ತಾದಿಗಳು ತಮ್ಮ ಸ್ಥಳದಲ್ಲಿದ್ದು ಮೌನವಾಗಿ ಪ್ರಭು ಯೇಸುವಿನ ಕೃಪಾಶೀರ್ವಾದಗಳಿಗಾಗಿ ಪ್ರಾರ್ಥಿಸಿರಿ. ಗೋವಳಿ ಕರಣಕ್ ಲಗೋನು ಕ್ರಿಸ್ತ ಪ್ರಸಾದ್ ಜಿಬೇರಿಸ್ ಗಿವ್ನ್ಸೋ. ನೀವು ಪರಮ ಪ್ರಸಾದವನ್ನು ನಿಮ್ಮ ನಾಲಿಗೆಯಲ್ಲಿ ಸ್ವೀಕರಿಸುವುದು. ನನ್ನ ಆಶ್ರಯ ನೀನೇ, ಎನಗಾದರ ನೀನೇ, ನಿತ್ಯ ಜೀವವು ಪ್ರಭುವೇ, ನನ್ನಲ್ಲಿ ನೆಲೆಸು ಸದಾ, ನನ್ನಲ್ಲಿ ನೆಲೆಸು ನೀನೇ. ನನ್ನ ಆಶ್ರಯ ನೀನೇ, ಎನಗಾದರ ನೀನೇ, ನಿತ್ಯ ಜೀವವು ಪ್ರಭುವೇ, ನನ್ನಲ್ಲಿ ನೆಲೆಸು ಸದಾ, ನನ್ನಲ್ಲಿ ನೆಲೆಸು. ಜೀವ ಕೊಡುವ ರೊಟ್ಟಿಯು ನೀನೆ, ಬಾಳ ಗುರಿಯು ಆದಿಯು ನೀನೆ, ಜೀವ ಕೊಡುವ ರೊಟ್ಟಿಯು ನೀನೆ, ಬಾಳ ಗುರಿಯು ಆದಿಯು ನೀನೆ, ನಿನ್ನ ಭೋಜನವು ನಲು ಇರದು ಹಸಿವು, ಅಮರ ಜೀವನ ಲಭಿಸುವುದು ನೀನೇ. ನನ್ನ ಆಶ್ರಯ ನೀನೇ, ಎನಗಾದರ ನೀನೇ, ನಿತ್ಯ ಜೀವವು ಪ್ರಭುವೇ, ನನ್ನಲ್ಲಿ ನೆಲೆಸು ಸದಾ, ನನ್ನಲ್ಲಿ ನೆಲೆಸು. ನೀಡಿ ಶಕ್ತಿಯ ಬಲ ಪಡಿಸೆನ್ನ ಮಾಡಲು ನಿತ್ಯ ಸೇವೆಯ ನಿನ್ನ, ನೀಡಿ ಶಕ್ತಿಯ ಬಲಪಡಿಸೆನ್ನ ಮಾಡಲು ನಿತ್ಯ ಸೇವೆಯ ನಿನ್ನ, ನಗು ಕಾಣಲು ನಿನ್ನ ಪರರ ಪ್ರೀತಿಯ ಜೀವನ ಪಾವನವಾಗುವುದು
ಪ್ರಾರ್ಥಿಸೋಣ. ದೇವರೇ, ನಮ್ಮ ಮಾನವ ಬಲಹೀನತೆಯ ಏಕೈಕ ಆಧಾರವು ನೀವೇ. ಅಸ್ವಸ್ಥರಾಗಿರುವ ನಿಮ್ಮ ಸೇವಕರ ಮೇಲೆ ನಿಮ್ಮ ಸಂರಕ್ಷಣೆಯ ಶಕ್ತಿಯನ್ನು ತೋರಿಸಿರಿ. ನಿಮ್ಮ ದಯಾಪೂರಿತ ನೆರವಿನಿಂದ ಇವರು ಒಳ್ಳೆಯ ಆರೋಗ್ಯ ಪಡೆದು ನಿಮ್ಮ ಪವಿತ್ರ ಧರ್ಮಸಭೆಗೆ ಮರಳಿ ಬಂದು ಸೇರುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯಮಾಡಿ ಕುಳಿತುಕೊಳ್ಳಿ. ಪ್ರಿಯ ಸಹೋದರ ಸಹೋದರಿಯರೇ, ಬಾಲ ಯೇಸುವಿನ ವಾರ್ಷಿಕ ಮಹೋತ್ಸವವನ್ನು ಆಚರಿಸುವ ಈ ಸುಸಂದರ್ಭದಲ್ಲಿ ಈ ಮಹೋತ್ಸವದ ಶುಭಾಶಯಗಳನ್ನು ನಿಮಗೆ ಕೋರುತ್ತೇವೆ. ಹ್ಯಾಪಿ ಫೀಸ್ಟ್. ಈ ಬಲಿ ಪೂಜೆಯನ್ನು ಅರ್ಪಿಸಿ ಇಂದಿನ ಸಂದೇಶವಾಗಿರುವ ಪ್ರಭುವೇ ನೀನೊಬ್ಬನೇ ಸಾಕು, ಈ ಸಂದೇಶದ ಮೇಲೆ ಪ್ರವಚನವನ್ನು ನೀಡಿದಂಥ ವಂದನೀಯ ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್, ಸಂತ ಜೋಸೆಫರ ದೇವಾಲಯ ಜೆಪ್ಪು ಇದರ ವಿಚಾರಣಾ ಗುರುಗಳು ಹಾಗೂ ಸಂತ ಜೋಸೆಫರ ಗುರುಮಠದ ಪ್ರಾಧ್ಯಾಪಕರು ಆಗಿದ್ದಾರೆ. ಅವರಿಗೆ ನಮ್ಮ ಕೃತಜ್ಞತೆಗಳು. ಬಾಲ ಯೇಸು ಅವರನ್ನ ಹಾಗೂ ಅವರು ಸೇವೆ ಸಲ್ಲಿಸುತ್ತಿರುವ ಸಂತ ಜೋಸೆಫರ ದೇವಾಲಯದ ಎಲ್ಲ ಭಕ್ತಾದಿಗಳನ್ನು ಆಶೀರ್ವದಿಸಲೆಂದು ನಮ್ಮ ಪ್ರಾರ್ಥನೆಯಾಗಿದೆ. ಧನ್ಯವಾದಗಳು ಫಾದರ್. ಈ ಬಲಿಪೂಜೆಗೆ ಗಾಯನವನ್ನು ಮಾಡಿದಂತಹ ಶ್ರೀ ಸೈಮನ್ ಪೈಸ್ ಬಜಾಲ್ ಇವರ ಮುಂದಾಳತ್ವದಲ್ಲಿ ಗಾಯನ ತಂಡದ ಎಲ್ಲ ಸದಸ್ಯರಿಗೆ ನಮ್ಮ ಕೃತಜ್ಞತೆಗಳು. ಥ್ಯಾಂಕ್ ಯು. ಪ್ರಿಯರೇ, ಈ ಮಹೋತ್ಸವವನ್ನು ಆಚರಿಸಲು ಅನೇಕರು ವಿಶೇಷವಾಗಿ ಸಹಕರಿಸಿದ್ದಾರೆ, ಆರ್ಥಿಕ ಧನ ಸಹಾಯವನ್ನು ನೀಡಿದ್ದಾರೆ, ಈ ಮಹೋತ್ಸವದಲ್ಲಿ ಭಾಗವಹಿಸುವ ಭಕ್ತಾದಿಗಳಿಗಾಗಿ ಪ್ರಾರ್ಥಿಸಿದ್ದಾರೆ ಹಾಗೂ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರಿಗೆ ನಾವು ಋಣಿಯಾಗಿದ್ದೇವೆ. ಬಾಲ ಯೇಸು ಎಲ್ಲರನ್ನ ಆಶೀರ್ವದಿಸಲೆಂದು ನಮ್ಮ ಪ್ರಾರ್ಥನೆಯಾಗಿದೆ. ಪ್ರಿಯರೇ, ಸಂಜೆ 6 ಗಂಟೆಗೆ ಸಂಭ್ರಮದ ಬಲಿಪೂಜೆ ಇದೆ. ನಮ್ಮ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಪೀಟರ್ ಪಾಲ್ ಸಲ್ಡಾನರವರು ಅಧ್ಯಕ್ಷತೆಯನ್ನು ವಹಿಸುವರು. ನಾಳೆ ಬೆಳಿಗ್ಗೆ 3 ಬಲಿಪೂಜೆಗಳು 6 ಗಂಟೆಗೆ, 7:15 ಹಾಗೂ 8:15 ಗಂಟೆಗೆ. 6 ಗಂಟೆಗೆ, 7:15 ಹಾಗೂ 8:15 ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ, 10:00 ಕೊಂಕಣಿ ಭಾಷೆಯಲ್ಲಿ ಮಕ್ಕಳಿಗಾಗಿ ಸಂಭ್ರಮಿಕ ಬಲಿಪೂಜೆ. ಅತಿ ವಂದನೀಯ ಆಲ್ವಿನ್ ಬರೆಟ್ಟು ಸಿಂಧುದುರ್ಗ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಅಧ್ಯಕ್ಷತೆಯನ್ನು ವಹಿಸುವರು. ತದನಂತರ 12:30 ಗಂಟೆಗೆ ಮಲಯಾಳಂ ಭಾಷೆಯಲ್ಲಿ ಬಲಿಪೂಜೆ ಇರುವುದು. ಸಂಜೆ 6 ಗಂಟೆಗೆ ಸಂಭ್ರಮಿಕ ಬಲಿಪೂಜೆ. ಅತಿ ವಂದನೀಯ ಬರ್ನರ್ಡ್ ಮಾರಸ್ ನಿವೃತ್ತ ಧರ್ಮಾಧ್ಯಕ್ಷರು, ಬೆಂಗಳೂರು ಮಹಾಧರ್ಮ ಪ್ರಾಂತ್ಯ, ಇವರ ಅಧ್ಯಕ್ಷತೆಯಲ್ಲಿ ನಡೆಯುವುದು. 16ನೇ ತಾರೀಕಿನಂದು ಅಂದರೆ ಗುರುವಾರ ಬೆಳಿಗ್ಗೆ 3 ಬಲಿಪೂಜೆಗಳಿವೆ. 6 ಗಂಟೆಗೆ ಕೊಂಕಣಿ ಬಲಿಪೂಜೆ, 7:00 ಇಂಗ್ಲಿಷ್ ಬಲಿಪೂಜೆ ಹಾಗೂ 9 ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ ಬಲಿಪೂಜೆ ಇರುವುದು. 10:30 ಗಂಟೆಗೆ ಸಂಭ್ರಮಿಕ ಬಲಿಪೂಜೆ. ಅತಿ ವಂದನೀಯ ಸಿಪ್ರಿಯನ್ ಮಾನಿಸ್ ಅಸನ್ಸೋಲ್ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯುವುದು. ತದನಂತರ 12:30 ಗಂಟೆಗೆ ಕೊಂಕಣಿ ಭಾಷೆಯಲ್ಲಿ ಹಾಗೂ ಸಂಜೆ 6 ಗಂಟೆಗೆ ಸಮಾರೋಪದ ಬಲಿಪೂಜೆ ಇರುವುದು. ತದನಂತರ ಪರಮ ಪ್ರಸಾದದ ಮೆರವಣಿಗೆ ಇದೆ. ಎಲ್ಲ ಸಮಾರಂಭಕ್ಕೆ ನಿಮ್ಮ ಸಹಕಾರವನ್ನು ನಾವು ಕೋರುತ್ತೇವೆ. ಬನ್ನಿ, ಈ ಮಹೋತ್ಸವದಲ್ಲಿ ಭಾಗವಹಿಸಿರಿ, ಬಾಲ ಯೇಸುವಿನ ಆಶೀರ್ವಾದಗಳನ್ನು ಪಡೆಯಿರಿ. ನೀವು ಬನ್ನಿರಿ, ಇತರರನ್ನು ಕರೆತನ್ನಿರಿ, ಎಲ್ಲರೂ ಆಶೀರ್ವಾದಗಳನ್ನು ಪಡೆಯುವಂತಾಗಲಿ. ಧನ್ಯವಾದಗಳು. ಬಾಲ ಯೇಸು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನು ಹರಸಿ ಆಶೀರ್ವದಿಸಲಿ. ಪ್ರಿಯರೇ, ಎಲ್ಲರಿಗೂ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಇದೆ. ನೀವು ಬಲಿಪೂಜೆ ಆದ ನಂತರ ಹೋಗಿ ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಈ ನಿಟ್ಟಿನಲ್ಲಿ ಸಹಕರಿಸಿದ ಎಲ್ಲರಿಗೂ ನಮ್ಮ ಕೃತಜ್ಞತೆಗಳು, ಧನ್ಯವಾದಗಳು. ಎದ್ದು ನಿಲ್ಲಿ, ಬಲಿಪೂಜಾ ಆಶೀರ್ವಾದ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂಭ್ರಮಿಕ ಆಶೀರ್ವಾದಗಳನ್ನು ಪಡೆಯೋಣ. ಪ್ರಭು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಪ್ರಭು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯೆ ತೋರಲಿ. ಆಮೆನ್. ಪ್ರಭು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಆಮೆನ್. ಪವಿತ್ರ ಬಲಿಪೂಜೆ ಮುಗಿಯಿತು. ಶಾಂತಿಯಿಂದ ಪ್ರೀತಿಯಿಂದ ಹೋಗಿ ಬನ್ನಿರಿ.
ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬಾಲ ಯೇಸು ಕರುಣಿಸಿದ ಎಲ್ಲ ಉಪಕಾರಗಳನ್ನ ಒಂದು ಕ್ಷಣ ನಾವು ಸ್ಮರಿಸೋಣ, ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಈ ಪುಣ್ಯ ಕ್ಷೇತ್ರಕ್ಕೆ ಬಂದು ಅವರ ಆಶೀರ್ವಾದಗಳನ್ನು ಪಡೆಯಲು ಅನುಗ್ರಹಿಸಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸೋಣ ಹಾಗೂ ಒಟ್ಟಾಗಿ ಪ್ರಾರ್ಥಿಸೋಣ. ದಯಾಭರಿತ ಬಾಲ ಯೇಸುವೆ, ನನ್ನ ನಂತರ ನೀವು ಪ್ರಾರ್ಥಿಸಿರಿ. ದಯಾಭರಿತ ಬಾಲ ಯೇಸುವೆ, ದಯಾಭರಿತರಾದ ಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ, ನಿಮ್ಮ ಮುಂದೆ ಮೊಣಕಾಲೂರಿ, ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ದೃಢಾತ್ಮವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಅರಣ್ಮನೆಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ನಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ. ಆಮೆನ್. ಅಂತಿಮ ಗೀತೆ. ಬಾಲ ಯೇಸುವೆ ನಿನ್ನ ಬಳಿಗೆ ಬಂದೆವು, ಶಿರವ ಬಾಗುವೆವು, ನಿನ್ನ ಸ್ತುತಿಯ ಹಾಡುವೆವು. ಬಾಲ ಯೇಸುವೆ ನಿನ್ನ ಬಳಿಗೆ ಬಂದೆವು, ಶಿರವ ಬಾಗುವೆವು, ನಿನ್ನ ಸ್ತುತಿಯ ಹಾಡುವೆವು. ದೇವಪುತ್ರನೇ ಯೇಸು ಕ್ರಿಸ್ತನೇ, ನಿನ್ನ ವಂದಿಸುವೆವು, ವರವ ಬೇಡುವೆವು. ದೇವಪುತ್ರನೇ ಯೇಸು ಕ್ರಿಸ್ತನೇ, ನಿನ್ನ ವಂದಿಸುವೆವು, ವರವ ಬೇಡುವೆವು. ವಂದನೆ ಬಾಲ ಯೇಸುವೆ, ವಂದನೆ ಪ್ರಭು ಕ್ರಿಸ್ತನೇ. ವಂದನೆ ಬಾಲ ಯೇಸುವೆ, ವಂದನೆ ಪ್ರಭು ಕ್ರಿಸ್ತನೇ. ಆಲಿಸು ನಮ್ಮ ಪ್ರಾರ್ಥನೆ, ನೀಗಿಸು ನಮ್ಮ ವೇದನೆ. ಆಲಿಸು ನಮ್ಮ ಪ್ರಾರ್ಥನೆ, ನೀಗಿಸು ನಮ್ಮ ವೇದನೆ. ಯೇಸುವೆ ನಿನ್ನ ಬಳಿಗೆ ಬಂದೆವು, ಶಿರವ ಬಾಗುವೆವು, ನಿನ್ನ ಸ್ತುತಿಯ ಹಾಡುವೆವು. ಬಾಲ ಯೇಸುವೆ ನಿನ್ನ ಬಳಿಗೆ ಬಂದೆವು, ಶಿರವ ಬಾಗುವೆವು, ನಿನ್ನ ಸ್ತುತಿಯ ಹಾಡುವೆವು. ದೇವಪುತ್ರನೇ ಯೇಸು ಕ್ರಿಸ್ತನೇ, ನಿನ್ನ ವಂದಿಸುವೆವು, ವರವ ಬೇಡುವೆವು. ದೇವಪುತ್ರನೇ ಯೇಸು ಕ್ರಿಸ್ತನೇ, ನಿನ್ನ ವಂದಿಸುವೆವು, ವರವ ಬೇಡುವೆವು. ನಿನ್ನ ವಂದಿಸುವೆವು, ವರವ ಬೇಡುವೆವು. ನಿನ್ನ ವಂದಿಸುವೆವು,